ಕೂದಲಿಗೆ ಕಲರಿಂಗ್ ಮಾಡುವುದು, ಸ್ಟ್ರೇಟ್ನಿಂಗ್ ಮಾಡುವುದು ಇತ್ತೀಚೆಗೆ ಟ್ರೆಂಡ್ ಆಗಿ ಹೋಗಿದೆ. ಆದರೆ ಫ್ಯಾಷನೇಬಲ್ ಆಗಿ ಕಾಣಬೇಕೆಂಬ ನಮ್ಮ ಕೂದಲಿನ ಮೇಲೆ ಪ್ರಯೋಗಗಳನ್ನು ಮಾಡಲು ಹೋದರೆ ಜೀವಕ್ಕೆ ಅಪಾಯ ಎದುರಾಗುತ್ತೆ ಅನ್ನೋ ಮಾಹಿತಿ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ನಿಮ್ಮ ಕೂದಲನ್ನ ರೇಷ್ಮೆ ನೂಲಿನಂತೆ ಬಾಣಿಸುವ ಈ ಹೇರ್ ಸ್ಟ್ರೇಟ್ನಿಂಗ್ ನಿಮ್ಮ ಜೀವಕ್ಕೆ ಕಂಟಕವಾಗಬಹುದು. ಹೀಗೆ ಕೂದಲಿನ ಮೇಲೆ ಇಲ್ಲ ಸಲ್ಲದ ಕೃತಕ ಪ್ರಯೋಗಗಳನ್ನು ಮಾಡಿದರೆ ಕೂದಲಿಗೆ ಅಷ್ಟೇ ಅಲ್ಲ, ನಿಮ್ಮ ದೇಹಕ್ಕೆ ಕೂಡ ಅಪಾಯಕಾರಿ ಎಂದು ಇತ್ತೀಚೆಗೆ ಸಂಶೋಧನೆಯೊಂದು ಬಹಿರಂಗಪಡಿಸಿದೆ. ಹಾಗಾದ್ರೆ ಆ ಸಂಶೋಧನೆ ಏನು ಹೇಳುತ್ತೆ? ಕೂದಲಿಗೆ ಏನೆಲ್ಲ ಹಚ್ಚಿದರೆ ಏನೆಲ್ಲ ಅಡ್ಡ ಪರಿಣಾಮಗಳು ಆಗಬಹುದು, ಇದಕ್ಕೆ ಪರ್ಯಾಯವಾಗಿ ನಾವು ಏನೆಲ್ಲ ಮಾಡಬಹುದು ಅನ್ನುವ ಸಂಪೂರ್ಣ ಮಾಹಿತಿ ನಿಮಗೆ ಗೊತ್ತಾಗಬೇಕೆಂದ್ರೆ ಈ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ನೆರೆತ ಕೂದಲುಗಳನ್ನ, ಬಿಳಿಯ ಕೂದಲುಗಳನ್ನ ಮರೆಮಾಚಲು ಅಥವಾ ನಿಮ್ಮ ನೋಟವನ್ನ ಹಿಂದಿನ ಸೌಂದರ್ಯದಂತೆ ಆಗಿಸಲು ಶಾಶ್ವತ ಕೂದಲ ಬಣ್ಣಕಾರ ಅಂದ್ರೆ ಆರ್ಟಿಫಿಷಿಯಲ್ ಕಲರ್ ಬಳಸುವುದು ಈಗ ಬಹಳ ಸಮಯದಿಂದ ನಡೆದು ಬರುತ್ತಿರುವ ಒಂದು ಪ್ರವೃತ್ತಿಯಾಗಿದೆ. ಆದರೆ ಶಾಶ್ವತ ಬಣ್ಣವನ್ನ ಬಳಸುವುದರಲ್ಲಿ ಕೆಲವು ರಾಸಾಯನಿಕಗಳು ಕೆಲವು ಬಗೆಯ ಕ್ಯಾನ್ಸರ್ಗಳನ್ನು ಉಂಟು ಮಾಡುವ ಸಾಧ್ಯತೆ ಹೆಚ್ಚುತ್ತಿದೆ ಎಂದು ಅಧ್ಯಯನವೊಂದು ಬಹಿರಂಗ ಪಡಿಸಿದೆ. ಇವುಗಳಲ್ಲಿ ಸ್ತನ, ಚರ್ಮ ಮತ್ತು ಅಂಡಾಶಯದ ಕ್ಯಾನ್ಸರ್ ಸೇರಿದಂತೆ ಕೆಲವು ರೀತಿಯ ಕ್ಯಾನ್ಸರ್ಗಳು ಎದುರಾಗುವ ಅಪಾಯ ಪ್ರಮುಖವಾಗಿವೆ. ಹಾರ್ವರ್ಡ್ ವಿಶ್ವವಿದ್ಯಾಲಯದಲ್ಲಿ ನಡೆಸಿದ ಅಧ್ಯಯನ ಒಂದರ ಪ್ರಕಾರ ಮತ್ತು ದಿ ಜರ್ನಲ್ ಆಫ್ ದಿ ಬಿಜಿಎಂ ಎಂಬ ಮಾಧ್ಯಮದಲ್ಲಿ ಪ್ರಕಟವಾದ ನೈಸರ್ಗಿಕ ಕೂದಲಿನ ಬಣ್ಣಗಳು ಕೆಲವು ಕ್ಯಾನ್ಸರ್ಗಳು ಆವರಿಸುವ ಸಾಧ್ಯತೆ ಮೇಲೆ ಪರಿಣಾಮ ಬೀರುತ್ತವೆ. ಕೂದಲಿಗೆ ಬಣ್ಣವನ್ನ ಬಳಸುವುದು ಇತ್ತೀಚೆಗಂತೂ ತುಂಬಾನೇ ಸಾಮಾನ್ಯವಾಗಿದೆ. ವಿಶೇಷವಾಗಿ ನಡುವಯಸ್ಸು ದಾಟಿದವರು ಮತ್ತು ವೃದ್ಧರು ತಮ್ಮ ನೆರೆತ ಕೂದಲುಗಳನ್ನ ಮುಚ್ಚಿಡಲು ಬಯಸುತ್ತಾರೆ. ಅಮೆರಿಕ ಮತ್ತು ಯುರೋಪ್ ಖಂಡದ ದೇಶದ 50% ಮಹಿಳೆಯರು ಮತ್ತು 40ಕ್ಕಿಂತ ಹೆಚ್ಚು ವಯಸ್ಸಾದ ಪುರುಷರಲ್ಲಿ ಕನಿಷ್ಠ 10% ಪುರುಷರು ಕೂದಲ ಬಣ್ಣಾಕಾರಗಳನ್ನ ಬಳಸುತ್ತಾರೆ ಎಂದು ಕಂಡು ಬಂದಿದೆ. ಕೂದಲಿನ ಬಣ್ಣಗಳ ಬಳಕೆಯಿಂದ ಕ್ಯಾನ್ಸರ್ ಎದುರಾಗುವ ಅಪಾಯ ಸಾಧ್ಯತೆ ಬಗ್ಗೆ ಉತ್ತಮ ತಿಳುವಳಿಕೆಯನ್ನು ಪಡೆಯಲು ಸಂಶೋಧಕರು ನರ್ಸಸ್ ಹೆಲ್ತ್ ಸ್ಟಡಿ ಎಂಬ ಆರೋಗ್ಯ ಮಾಹಿತಿಯ ಸಂಗ್ರಹದಿಂದ ಪಡೆದ 1,17,200 ಮಹಿಳೆಯರ ಆರೋಗ್ಯ ಮಾಹಿತಿಯ ದತ್ತಾಂಶವನ್ನ ವಿಶ್ಲೇಷಿಸಿದ್ದಾರೆ. ಇದರಲ್ಲಿ ಮಹಿಳೆಯರ ಕೂದಲನ್ನು ಕೃತಕ ಬಣ್ಣಾಕಾರಗಳಿಗೆ ಒಡ್ಡಿಕೊಳ್ಳುವ ಪರಿಣಾಮ ಮತ್ತು ಸಮಯ ಬದಲಾದ ವಿವರಗಳು ಒಳಗೊಂಡಿವೆ. ಈ ಮಹಿಳೆಯರಲ್ಲಿ ಹಿಂದೆ ಯಾರೊಬ್ಬರಿಗೂ ಕ್ಯಾನ್ಸರ್ ಇತಿಹಾಸ ಇರಲಿಲ್ಲ ಮತ್ತು ಅವರ ಆರೋಗ್ಯ ಮಾಹಿತಿಯನ್ನು 36 ವರ್ಷದವರೆಗೆ ಗಮನಿಸಲಾಗಿತ್ತು. ಶಾಶ್ವತ ಬಣ್ಣವನ್ನ ಬಳಸುವುದು ಬ್ಯಾಸೆಲ್ ಸೆಲ್ ಸರ್ನಿನೋಮಾ ಎಂಬ ಹೆಸರಿನ ಚರ್ಮದ ಕ್ಯಾನ್ಸರ್ ಆವರಿಸುವ ಅಪಾಯದೊಂದಿಗೆ ಸಂಬಂಧಿಸಿದೆ. ನೈಸರ್ಗಿಕವಾಗಿ ಬಿಳಿ ಕೂದಲನ್ನು ಹೊಂದಿರುವ ಮಹಿಳೆಯರಲ್ಲಿ ಈ ಅಪಾಯ ಇನ್ನೂ ಹೆಚ್ಚು ಎಂದು ತಿಳಿದು ಬಂದಿದೆ. ಹೀಗಾಗಿ ನಾವಂತೂ ಚಿಕ್ಕ ಪುಟ್ಟ ವಿಷಯಕ್ಕಂತೂ ಆಸ್ಪತ್ರೆಗೆ ಹೋಗೋದೇ ಇಲ್ಲ. ಯಾಕಂದರೆ ಆಸ್ಪತ್ರೆಗೆ ಹೋದರೆ ಮುಗದೇ ಹೋಯಿತು, ಆ ಸರ್ಜರಿ ಮಾಡಿ ಈ ಸರ್ಜರಿ ಮಾಡಿ ಅಲ್ಲಿ ಕೊಯ್ಬೇಕು ಇಲ್ಲಿ ಕೊಯ್ಬೇಕು ಅಂತ ಶುರು ಮಾಡಿಬಿಡ್ತಾರೆ. ಹೀಗಾಗಿ ನಾವು ಮನೆಯಲ್ಲಿರುವಂಥ ಔಷಧಿಯನ್ನೇ ಅಂದರೆ ಮನೆ ಮದ್ದನ್ನೇ ಜಾಸ್ತಿ ಬಳಸ್ತೀವಿ. ಅದರಲ್ಲೂ ಅರಿಶಿನ ಆಗಲಿ ಇನ್ನು ಬೇರೆ ವಿಷಯ ಆಗಲಿ ನಾವು ಮನೆಯಲ್ಲೇ ಬಳಸ್ಕೊಂಡು ಕಾಲಿಗೆ ನೋವಿದ್ದರೆ, ಬೆನ್ನು ನೋವಿದ್ದರೆ, ಕುತ್ತಿಗೆ ನೋವಿದ್ದರೆ ಹಚ್ಚೋಕ್ಕೆ ಶುರು ಮಾಡ್ತೀವಿ. ಆದರೆ ಇತ್ತೀಚೆಗೆ ನಮ್ಮ ಫ್ರೆಂಡ್ ಒಬ್ಬರು ಈ ಆಯಿಲ್ ಬಗ್ಗೆ ಹೇಳಿದರು. ಇದನ್ನೇ ಥ್ರೆಶೋಲ್ಡ್ ರೋಲ್ ಆಯಿಲ್ ಅಂತ ಹೇಳ್ತಾರೆ. ಇದರಲ್ಲಿ ನೋಡಿ ಸ್ನೇಹಿತರೆ, ತುಂಬಾ ಮನೆಯಲ್ಲಿ ಬಳಸುವಂತ ಔಷಧಿಗಳೇ ಇದೆ. ನಾವೇನ್ ಬೇರೆ ಬೇರೆ ಹಚ್ಕೊಂತೀವಲ್ಲ, ಲೇಪನ ಮಾಡಬೇಕು ಅಂತ ಹಚ್ಕೊಂತೀವಲ್ಲ, ಆದ್ರೆ ಈ ಆಯಿಲ್ ಅಲ್ಲಿ ಆ ಎಲ್ಲ ಇಂಗ್ರೀಡಿಯೆಂಟ್ಸ್ ನಿಮಗೆ ಮಿಕ್ಸ್ ಆಗಿದೆ ಮತ್ತು ಜೊತೆಗೆ ಆಯಿಲ್ ಅಲ್ಲಿ ನಿಮಗೆ ನೀಲಗಿರಿ ಜೊತೆ ಇದನ್ನ ಸರ್ವ್ ಮಾಡ್ತಾರೆ. ಹೀಗಾಗಿ ನೀವು ಇದರಲ್ಲಿ ನೋಡಿ ಮೆಂತ್ಯ ಇದೆ, ನೀಲಗಿರಿ ಇದೆ, ಮಸ್ಟರ್ಡ್ ಆಯಿಲ್ ಇದೆ, ಶಿಲಾಜಿತ್ ಇದೆ, ಕರ್ಪೂರ ಇದೆ, ಹೀಗೆ 12-13 ಐಟಮ್ಗಳನ್ನು ಮಿಕ್ಸ್ ಮಾಡಿ ಇದರಲ್ಲಿ ಈ ಆಯಿಲನ್ನು ತಯಾರಿ ಮಾಡಿದ್ದಾರೆ. ನೋಡಿ, ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಈ ಒಂದು ಕವರ್ ಮೇಲೆ ಬರೆದಿದ್ದಾರೆ. ಈ ಥ್ರೆಶೋಲ್ಡ್ ರೋಲ್ ಆನ್ ಆಯಿಲ್ ಏನಿದೆಯಲ್ಲ, ಇದು ಒಂದೊಂದು ಬಾಟಲಲ್ಲಿ 50 ml ಇರುತ್ತೆ. ಒಂದು ಕೋರ್ಸನ್ನು ನೀವು ಕಂಪ್ಲೀಟ್ ಮಾಡಬೇಕಂದ್ರೆ ಕನಿಷ್ಠ ಪಕ್ಷ 150 ml ಬೇಕಾಗುತ್ತೆ. ಹೀಗಾಗಿ ನೀವು ಕೊಡಬೇಕಾಗಿರೋದು 120 ರೂಪಾಯಿ ಒಂದಕ್ಕೆ, ಅಂದರೆ 3ಕ್ಕೆ 360 ರೂಪಾಯಿ ಆಗುತ್ತೆ. ಸೊ ಒಂದು ಕೋರ್ಸನ್ನು ನೀವು ಕಂಪ್ಲೀಟ್ ಮಾಡಬೇಕು ಅಂದರೆ 360 ರೂಪಾಯಿ ಕೊಟ್ಟು 3 ಬಾಟಲ್ಗಳನ್ನು ತರಿಸಬೇಕಾಗುತ್ತೆ. ಇನ್ನೊಂದು ವಿಶೇಷತೆ ಏನಪ್ಪಾ ಅಂದರೆ, ನಾನು ತೋರಿಸ್ತಿರುವ ನಂಬರ್ಗೆ ಫೋನ್ ಮಾಡಿ ಅಡ್ರೆಸ್ ಹೇಳಿದ್ರೆ ಸಾಕು, ನಿಮ್ಮ ಅಡ್ರೆಸ್ಗೆ ಈ ಒಂದು ಆಯಿಲ್ ಅನ್ನ ಕಳಿಸ್ತಾರೆ. ಅಂದ್ರೆ ಕ್ಯಾಶ್ ಆನ್ ಡೆಲಿವರಿ ವ್ಯವಸ್ಥೆ ಕೂಡ ಅವರು ಮಾಡಿದ್ದಾರೆ. ಇನ್ನೊಂದು ಏನಂದ್ರೆ, ಇದನ್ನ ಹೇಗೆ ಬಳಸಬಹುದು ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಈಗ ಈ ಪ್ಯಾಕೆಟ್ ಅನ್ನ ಓಪನ್ ಮಾಡ್ತೀನಿ, ಅದನ್ನ ನೀವು ಹೇಗೆ ಬಳಸಬಹುದು ಅನ್ನೋದನ್ನ ತೋರಿಸ್ತೀನಿ. ಇದನ್ನ ತೆಗೆದ ಮೇಲೆ ನೀವು ಏನು ಮಾಡಬೇಕು ಅಂದ್ರೆ, ನೋಡಿ ಈ ತರ ನಿಮ್ಗೊಂದು
ರೋಲ್ ಸಿಗುತ್ತೆ ಇಲ್ಲಿ ಒಳಗಡೆ. ಇದ್ರ ಎಲ್ಲ ಆಯಿಲ್ ಮಿಕ್ಸ್ ಆಗಿರೋದು ನಿಮಗೆ ಇರುತ್ತೆ ಇದರಲ್ಲಿ. ಇದನ್ನು ತೆಗೆದುಬಿಟ್ಟು ಇದು ನೋಡಿ ಈ ಥರ ರೋಲ್ ಇರುತ್ತೆ. ಇದನ್ನೇನು ಮಾಡಬೇಕು ಅಂದರೆ ನಿಮಗೆ ಎಲ್ಲಿ ನೋವು ಆಗುತ್ತಲ್ಲ, ಈ ಒಂದು ವೇಳೆ ಇಲ್ಲಿದೆ ನೋವು ಅಂತ ತಿಳ್ಕೊಳ್ಳಿ, ಇಲ್ಲಿ ನೋವು ಆಗ್ತಾ ಇದ್ದರೆ ಹಿಂಗೆ ಹಚ್ಚಬೇಕಿಷ್ಟೇ. ಇಷ್ಟು ಹಚ್ಚಿದ್ರೆ ನೋಡಿ ಇದು ಎಷ್ಟು ಆಯಿಲ್ ಕಾಣುತ್ತೆ ನೋಡಿ. ಇದು ಆಯಿಲ್ ಕಾಣ್ತಾ ಇದೆಯಾ ನೋಡಿ, ಎಷ್ಟು ಆಯಿಲ್ ಕಾಣ್ತಾ ಇದೆ. ಇದಿಷ್ಟೇ ಮಾಡಿದರೆ ಸಾಕು. ಎಲ್ಲಿ ನಿಮಗೆ ನೋವು ಆಗ್ತಾ ಇದೆ, ಕೈ ನೋವು ಆದರೆ ಕೈಯಲ್ಲಿ, ಕಾಲು ನೋವು ಆದರೆ ಕಾಲಿಗೆ, ಕುತ್ತಿಗೆ ನೋವು ಆದರೆ ಕುತ್ತಿಗೆ ನೋವು, ಈ ಥರ ಎಲ್ಲ ನಿಮ್ಗೆ ಎಲ್ಲಿ ನೋವು ಆಗುತ್ತೋ ಅಲ್ಲಿ ನೀವು ಅದನ್ನು ಹಚ್ಕೊಂಡ್ರೆ, ದಿನದಲ್ಲಿ 1 ರಿಂದ 2 ಸರಿ ಹಚ್ಕೊಂಡ್ರೆ ನಿಮಗೆ ಒಂದೇ ವಾರದಲ್ಲಿ ಆ ನೋವು ಮಾಯವಾಗುತ್ತೆ. ನಿಮಗೆ ಆ ನೋವೇ ಇರೋದಿಲ್ಲ. ಇದನ್ನು ನೀವು ಪ್ರತಿದಿನ ಸಾಯಂಕಾಲ ಮತ್ತು ಬೆಳಗ್ಗೆ ಹಚ್ಕೊಂಡ್ರೆ 3 ದಿನದಲ್ಲಿ ಇದು ಮಾಯವಾಗಿ ಹೋಗುತ್ತೆ. ಕಡಿಮೆ ನೋವಿದ್ರೆ ಹೆಚ್ಚು ಕಡಿಮೆ 3 ದಿವಸಲ್ಲೇ ಈ ಒಂದು ಕೋರ್ಸ್ ಮುಗಿಯುತ್ತೆ. ನಿಮ್ಮ ಪೇನ್ ಕೂಡ ಹೋಗಿಬಿಡುತ್ತೆ. ಆದರೆ ಕೆಲವೊಮ್ಮೆ ತುಂಬ ನೋವಿದ್ರೆ ಕನಿಷ್ಠ ಪಕ್ಷ ಒಂದು 7 ದಿವಸ ಆದರೂ ಬೇಕಾಗುತ್ತೆ. ಸೊ ಹೀಗಾಗಿ ಈ ಒಂದು ಕೋರ್ಸನ್ನು ನೀವು ಕಂಪ್ಲೀಟ್ ಮಾಡಿದರೆ ಕಂಪ್ಲೀಟ್ ರಿಲೀಫ್ ನಿಮಗೆ ಸಿಗುತ್ತೆ. ಈ ಫಲಿತಾಂಶಗಳು 3 ವಿಧದ ಸ್ತನ ಕ್ಯಾನ್ಸರ್ ಎದುರಾಗುವ ಅಪಾಯಗಳು ಹೆಚ್ಚುವುದನ್ನು ಕಂಡು ಬಂದಿವೆ. ಈ ರಾಸಾಯನಿಕ ಬಳಕೆಯ ಪ್ರಮಾಣ ಹೆಚ್ಚಾಗುತ್ತಿದ್ದಂತೆಯೇ ಈ ಕ್ಯಾನ್ಸರ್ಗಳು ಆವರಿಸುವ ಅಪಾಯವು ಹೆಚ್ಚಾಗುತ್ತಿದೆ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಮತ್ತು ಕಡಿಮೆ ಸಮಯದ ಅಂತರದಲ್ಲಿ ಈ ಆರ್ಟಿಫಿಷಿಯಲ್ ಕಲರ್ ಬಳಸುವ ಮಹಿಳೆಯರಿಗೆ ಅಪಾಯ ಆವರಿಸುವುದು ಇನ್ನಷ್ಟು ಶೀಘ್ರವಾಗುತ್ತಿದೆ. ಮತ್ತೊಂದು ಸಂಶೋಧನೆಯು ಈ ಹೇರ್ ಡೈ ಮೂತ್ರಕೋಶದ ಕ್ಯಾನ್ಸರ್ ಅಪಾಯವನ್ನ ಹೆಚ್ಚಿಸುತ್ತದೆ ಎಂದು ಸೂಚಿಸುತ್ತದೆ. ಸುಮಾರು 80% ಹೇರ್ ಡೈ ಉತ್ಪನ್ನಗಳು ಹೈಡ್ರೋಜನ್ ಪೆರಾಕ್ಸೈಡ್ ನಿಂದ ತಯಾರಿಸಲಾಗುತ್ತದೆ. ಇದು ಗಾಳಿಗುಳ್ಳೆಯ ಕ್ಯಾನ್ಸರ್ ಅಪಾಯವನ್ನ ಹೆಚ್ಚಿಸುವ ಕಾರ್ಸಿನೋಜೆನಿಕ್ ಎಂಬ ಸೂತ್ರೀಕರಣವಾಗಿದೆ. ಗಾಢ ಬಣ್ಣಗಳು ಕ್ಯಾನ್ಸರ್ ಉಂಟು ಮಾಡುವ ರಾಸಾಯನಿಕವನ್ನು ಹೆಚ್ಚಿನ ಸಾಂದ್ರತೆಯನ್ನು ಹೊಂದಿರುತ್ತದೆ ಎಂದು ನಂಬಲಾಗಿದೆ. ಹೇರ್ ಡೈಗಳು, ಹೇರ್ ಸ್ಟ್ರೇಟ್ನರ್ಗಳು ಸ್ತನ ಮತ್ತು ಅಂಡಾಶಯದ ಕ್ಯಾನ್ಸರ್ ಅಪಾಯವನ್ನ ಹೆಚ್ಚಿಸುವ ಕಾರ್ಸಿನೋಜೆನಿಕ್ ಏಜೆಂಟ್ಗಳನ್ನು ಹೊಂದಿರುತ್ತವೆ. ಈ ಉತ್ಪನ್ನಗಳು ಕೂದಲು ಮತ್ತು ನೆತ್ತಿಯಿಂದ ಹೀರಲ್ಪಡುತ್ತವೆ ಮತ್ತು ನಮ್ಮ ದೇಹವನ್ನ ತಲುಪುತ್ತವೆ. ಫಾರ್ಮಾಲಿನ್, ಮಿಥಿಲಿನ್, ಫಾರ್ಮಾಲ್ಡಿಹೈಡ್, ಮೊನೋಹೈಡ್ರೇಟ್ ಈ ಉತ್ಪನ್ನಗಳು ಬಿಸಿ ಮಾಡಿದಾಗ ಫ್ಲಾಟ್ ಪ್ರೆಸ್ಸಿಂಗ್ ಮತ್ತು ಬ್ರೋ ಡ್ರೈಯಿಂಗ್ ಸಮಯದಲ್ಲಿ ಫಾರ್ಮಾಲ್ಡಿಹೈಡ್ ಅನ್ನ ಬಿಡುಗಡೆ ಮಾಡುತ್ತದೆ. ಇದು ಅತ್ಯಂತ ಘಾತಕಕಾರಿ ಅಂಶವಾಗಿದೆ. ಇದರಿಂದಲೇ ಕ್ಯಾನ್ಸರ್ ಬರೋದು ಸಹಜವಾಗಿದೆ. ಇದು ಕ್ಯಾನ್ಸರ್ ಅನ್ನ ಪ್ರಚೋದಿಸುತ್ತದೆ. ಅದಲ್ಲದೆ ಇದು ಜೀವಕೋಶಗಳ ಆರೋಗ್ಯಕರ ಅನುಕ್ರಮ ಮೇಲೆ ಭಾರಿ ಪರಿಣಾಮ ಬೀರುತ್ತದೆ ಮತ್ತು ಹಾರ್ಮೋನುಗಳ ಆರೋಗ್ಯ ಮತ್ತು ಉತ್ತಮ ರಾಡಿಕಲ್ ಅನ್ನ ಹೆಚ್ಚಿಸುತ್ತದೆ. ಇದು ಕ್ಯಾನ್ಸರ್ ಅಪಾಯವನ್ನ ಹೆಚ್ಚಿಸಲು ಸಹಾಯ ಮಾಡುತ್ತಿದೆ. ಒಂದು ವೇಳೆ ನೀವು ಸಹ ಕೂದಲನ್ನು ಕಪ್ಪು ಮಾಡಿಕೊಳ್ಳುವವರಾಗಿದ್ದರೆ ಇದರಿಂದ ಎದುರಾಗುವ ಅಪಾಯವನ್ನ ಕಡಿಮೆ ಮಾಡಲು ನೀವು ಮನೆಯಲ್ಲಿಯೇ ಬಣ್ಣಾಕಾರಗಳನ್ನ ಬಳಸಬಹುದಾಗಿದೆ. ನಿಮ್ಮ ಕೂದಲಿಗೆ ಸುರಕ್ಷಿತ ರೀತಿಯಲ್ಲಿ ಬಣ್ಣ ನೀಡಲು ನೀವು ಕೆಲವೊಂದು ವಿಧಾನಗಳನ್ನ ಫಾಲೋ ಮಾಡಬೇಕಾಗಿದೆ. ಶಿಫಾರಸು ಮಾಡಿದ ಸಮಯಕ್ಕಿಂತ ಹೆಚ್ಚಿನ ಹೊತ್ತು ಯಾವುದೇ ಆರ್ಟಿಫಿಷಿಯಲ್ ಬಣ್ಣವನ್ನ ನೆತ್ತಿಯ ಮೇಲೆ ಇರಲು ಬಿಡಬೇಡಿ. ಬಣ್ಣವನ್ನು ನಿವಾರಿಸಲು ನಿಮ್ಮ ತಲೆಯನ್ನ ನೀರಿನಿಂದ, ಶಾಂಪೂವಿನಿಂದ ಚೆನ್ನಾಗಿ ತೊಳೆಯಿರಿ. ಹೆಚ್ಚಾಗಿ ಈ ಆರ್ಟಿಫಿಷಿಯಲ್ ಬಣ್ಣಗಳು ನಿಮ್ಮ ತಲೆಯಲ್ಲಿದ್ದರೆ ಅವು ತಲೆಯಲ್ಲಿ ಹೀರಿಕೊಂಡು ಮೆದುಳಿಗೂ ಕೂಡ ಅಪಾಯವಾಗಬಹುದು. ಬಣ್ಣವನ್ನ ಅನ್ವಯಿಸುವಾಗ ಕೈಗವಸು ಅಂದ್ರೆ ಹ್ಯಾಂಡ್ ಗ್ಲೌಸ್ ಅನ್ನ ಧರಿಸುವುದನ್ನ ಮಾತ್ರ ಮರೆಯಬೇಡಿ. ಯಾಕಂದ್ರೆ ಚರ್ಮದ ಮೂಲಕವೂ ಇಂತಹ ಕೆಲವೊಂದು ಪರಿಣಾಮಕಾರಿ ಆಸಿಡ್ಗಳು ಹಾಗೂ ರಸಾಯನಗಳು ನಿಮ್ಮ ಕೈಗಳ ಮೂಲಕ ನಿಮ್ಮ ದೇಹವನ್ನ ತಲುಪಬಹುದು. ಒಮ್ಮೊಮ್ಮೆ ನೀವು ಹೇರ್ ಡೈ ಅನ್ನ ಬಳಸಿದ ನಂತರ ಸರಿಯಾಗಿ ಕೈಯನ್ನ ತೊಳೆಯದಿದ್ರೆ ಅವುಗಳು ನಿಮ್ಮ ಆಹಾರದ ಮೂಲಕವೂ ನಿಮ್ಮ ಹೊಟ್ಟೆಯನ್ನ ಸೇರಬಲ್ಲವು. ಇದರಿಂದ ಕೂಡ ಹಲವಾರು ಅಪಾಯಕಾರಿ ರೋಗಗಳು ಉಂಟಾಗುವ ಸಾಧ್ಯತೆಗಳು ಜಾಸ್ತಿ ಇವೆ. ತಜ್ಞರು ಸೂಕ್ತ ಸೂಚನೆಯನ್ನು ನೀಡುವ ಹೊರತು ಎಂದಿಗೂ 2 ವಿಚ್ಛಿನ್ನ ಉತ್ಪನ್ನಗಳನ್ನ ಮಿಶ್ರಣ ಮಾಡಿ ನಿಮ್ಮ ತಲೆಗೆ ಹಚ್ಚಬೇಡಿ. ಉತ್ಪನ್ನದ ಮೇಲೆ ವಿವರಿಸಿದ ಎಲ್ಲಾ ಸೂಚನೆಗಳನ್ನ ಓದಿ ಅರ್ಥ ಮಾಡಿಕೊಂಡೇ ಇವುಗಳನ್ನ ಅನುಸರಿಸಿ. ಕೂದಲು ಕೃತಕ ಬಣ್ಣಗಳಲ್ಲಿ ಅತ್ಯಂತ ಸಾಮಾನ್ಯವಾಗಿ ಬಳಸಲಾಗುವ ಮತ್ತು ಅಪಾಯಕಾರಿಯಾದಂತಹ ರಾಸಾಯನಿಗಳೆಂದರೆ ಅಮೋನಿಯಾ ಪೆರಾಕ್ಸೈಡ್, ಡೈಮಿನೋ ಬೆನ್ಸಿನ್, ಟೋಲಿನ್ ಮತ್ತು ಡಿ ಅಮೈನ್ ಮತ್ತು ರೆಸಾರ್ಸಿನ್ ನಾಲಾಗಿವೆ. ಈ ಎಲ್ಲಾ ರಾಸಾಯನಿಕಗಳು ಗಂಭೀರ ರೂಪದಲ್ಲಿ ಚರ್ಮ, ಕಣ್ಣು ಮತ್ತು ಶ್ವಾಸಕೋಶಗಳಿಗೆ ಉರಿತವನ್ನ ಉಂಟು ಮಾಡುತ್ತವೆ. ಇವುಗಳು ತ್ವಚೆಯ ಮೇಲೆ ಬಿದ್ದಾಗ ಚರ್ಮ ಸುಡುತ್ತದೆ. ನೆತ್ತಿಯ ಚರ್ಮದಲ್ಲಿ, ಕೂದಲು ಬುಡದಲ್ಲಿ ಸೋಂಕಿನ ಗುಳ್ಳೆಗಳು ಕಾಣಲು ಪ್ರಾರಂಭಿಸುತ್ತವೆ. ಕೂದಲು ಉದುರುವುದು ಮತ್ತು ಕ್ಯಾನ್ಸರ್ ಸಹ ಉಂಟು ಮಾಡಬಹುದು. ಹಾಗಾದ್ರೆ ರಾಸಾಯನಿಕ ಆಧಾರಿತ ಬಣ್ಣಕಾರಗಳಿಗೆ ಪರ್ಯಾಯ ಯಾವುದು ಎಂಬುದು ನಿಮ್ಮ ಈಗ ಪ್ರಶ್ನೆಯಾಗುತ್ತದೆ. ಅತಿ ಸುರಕ್ಷಿತ ಮತ್ತು ಆರೋಗ್ಯಕ್ಕೆ ಪರ್ಯಾಯವೆಂದರೆ ಕೂದಲಿಗೆ ಮದರಂಗಿ ಅಂದ್ರೆ ಹೆನ್ನ ಅಂದ್ರೆ ಮೆಹಂದಿಯನ್ನ ಹಚ್ಚಿಕೊಳ್ಳುವುದು. ಇದು ಕೂದಲನ್ನು ಕಪ್ಪು ಮಾಡದೆ ನಸಗಂದು ಬಣ್ಣವನ್ನ ಕೊಡುತ್ತದೆ. ಇದೇ ಒಂದು ಕಾರಣದಿಂದ ಇವು ಕೃತಕ ಬಣ್ಣಕಾರಗಳಿಗೆ ಸಾಟಿಯಾಗುವುದಿಲ್ಲ. ಇದರ ಹೊರತಾಗಿ ನೀವು ಕೂದಲಿಗೆ ಬಣ್ಣ ನೀಡುವ ಜೊತೆಗೆ ಆರೋಗ್ಯವನ್ನ ಕೂಡ ಈ ಮೆಹಂದಿ ನಿಮಗೆ ಕೊಡುತ್ತದೆ.
ಇಂದು ಮಾರುಕಟ್ಟೆಯಲ್ಲಿ ಕಾಲಿ ಮೆಹಂದಿ ಅಥವಾ ಬ್ಲಾಕ್ ಹೆನ್ನಾ ಎಂಬ ಹೆಸರಿನ ಉತ್ಪನ್ನಗಳು ದೊರಕುತ್ತಿದ್ದು, ಇದು ಕೂದಲಿಗೆ ಕಪ್ಪು ಬಣ್ಣ ನೀಡುತ್ತದೆ ಎಂದು ಪ್ರಚಾರ ಮಾಡಲಾಗುತ್ತಿದೆ. ವಾಸ್ತವದಲ್ಲಿ ಕಪ್ಪು ಮದರಂಗಿ ಅಂದ್ರೆ ಕಪ್ಪು ಮೆಹಂದಿ ಎಂಬುದು ಈ ಜಗತ್ತಿನಲ್ಲಿಯೇ ಇಲ್ಲ. ದುರುಳರು ಲಾಭ ಮಾಡಲು ಕೃತಕ ಕಪ್ಪು ಬಣ್ಣವನ್ನ ಮದರಂಗಿಯಲ್ಲಿ ಬೆರೆಸುತ್ತಾರೆ ಅಷ್ಟೇ. ಹೀಗಾಗಿ ಈ ಉತ್ಪನ್ನಗಳನ್ನ ಎಂದು ಕೊಳ್ಳಬೇಡಿ. ಕೆಲವು ವೆಜಿಟೇಬಲ್ಸ್ ಗಳನ್ನು ಕೂಡ ನೀವು ಬಣ್ಣವಾಗಿ ಬಳಸಬಹುದು, ಆದರೆ ಇವುಗಳ ಪ್ರಭಾವ ಅಲ್ಪಕಾಲಿಕವಾಗಿದ್ದು ಅಗತ್ಯವಿದ್ದಾಗ ಮಾತ್ರ ಬಳಸುವುದು ಜಾಣತನದ ಕ್ರಮವಾಗಿದೆ. ಉದಾಹರಣೆಗೆ ಕ್ಯಾರೆಟ್, ಬೀಟ್ರೂಟ್, ಕಾಫಿ, ಕ್ಯಾಮೊಮೈಲ್ ಟೀ, ಚಹಾ ಇತ್ಯಾದಿಗಳಾಗಿವೆ. ಸ್ನೇಹಿತರೆ, ಹೇರ್ ಸ್ಟ್ರೇಟ್ನಿಂಗ್, ಹೇರ್ ಕಲರಿಂಗ್ ಮತ್ತು ಹೇರ್ ಸ್ಮೂತ್ನಿಂಗ್ ನಿಂದ ಈ 3 ವಿಷಯಗಳು ಇತ್ತೀಚಿನ ದಿನಗಳಲ್ಲಿ ಟ್ರೆಂಡ್ ಆಗಿವೆ. ಎಲ್ಲರೂ ಇವುಗಳನ್ನ ಮಾಡಿಸಿಕೊಂಡು ತಮ್ಮ ಕೂದಲಿಗೆ ಹೊಸ ರೂಪ ನೀಡುತ್ತಾರೆ. ಆದರೆ FDA ಇತ್ತೀಚೆಗೆ ಕ್ಯಾನ್ಸರ್ ತಡೆಗಟ್ಟುವಿಕೆಗಾಗಿ ಕೂದಲನ್ನ ಸ್ಮೂತ್ನಿಂಗ್ ಮಾಡುವ ಉತ್ಪನ್ನಗಳಲ್ಲಿ ಬಳಸಲಾಗುವ ಫಾರ್ಮಾಲ್ಡಿಹೈಡ್ ಮತ್ತು ಫಾರ್ಮಾಲ್ಡಿಹೈಡ್ ಬಿಡುಗಡೆ ಮಾಡುವ ರಾಸಾಯನಿಕವನ್ನ ಸಂಪೂರ್ಣವಾಗಿ ನಿಷೇಧಿಸಿದೆ. ವರ್ಷದಲ್ಲಿ ಹಲವು ಬಾರಿ ಹೇರ್ ಸ್ಟ್ರೇಟ್ನಿಂಗ್ ಮಾಡುವುದು ಅಪಾಯಕಾರಿ. ವರ್ಷಕ್ಕೆ 4 ರಿಂದ ಹೆಚ್ಚು ಬಾರಿ ಕೂದಲನ್ನ ಹೇರ್ ಸ್ಟ್ರೇಟ್ನಿಂಗ್ ಮಾಡಿಕೊಳ್ಳುವ ಮಹಿಳೆಯರಿಗೆ ಇತರ ಮಹಿಳೆಯರಿಗಿಂತ ಕ್ಯಾನ್ಸರ್ ಬರುವ ಅಪಾಯ ಹೆಚ್ಚಾಗಿದೆ. ಅಂತಹ ಮಹಿಳೆಯರಲ್ಲಿ ಸ್ತನ ಕ್ಯಾನ್ಸರ್ ಮತ್ತು ಅಂಡಾಶಯ ಕ್ಯಾನ್ಸರ್ ಅಪಾಯವು 30% ಹೆಚ್ಚಾಗುತ್ತದೆ ಎಂದು ಅಪೋಲೋ ಹಾಸ್ಪಿಟಲ್ನ ಡಾಕ್ಟರ್ ಅಪರ್ಣಾ ಜೈನ್ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿದಿರಾ ಸ್ನೇಹಿತರೆ, ಫ್ಯಾಷನ್ ಮಾಡಲು ಹೋಗಿ ನಮ್ಮ ದೇಹಕ್ಕೆ ನಾವು ಅಪಾಯ ಮಾಡಿಕೊಳ್ಳುವ ಇಂತಹ ಸಂಗತಿಗಳು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ನಿಜಕ್ಕೂ ನಿಮಗೆ ಈ ವಿಡಿಯೋ ಸಹಾಯವಾಗಿದ್ದರೆ ನಿಮ್ಮೆಲ್ಲ ಸ್ನೇಹಿತರ ಜೊತೆ ಇದನ್ನ ಹಂಚಿಕೊಳ್ಳಿ ಹಾಗೂ ಈ ವಿಡಿಯೋನ ಲೈಕ್ ಮಾಡಿ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಬರುವ ಸಂಚಿಕೆಯಲ್ಲಿ ಕೊಡುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.